ಏಪಲ್ ತಿನ್ರೆ ಅಲ್ಲಿ ಚಾಕ್ಲೇಟ್ ನೋ ಯಾರು ನೋಡಿ ಇವರು ಕಿರಿಕ್ ಪಾರ್ಟಿಯಲ್ಲಿದ್ದಾರೆ ನೋಡಿ. ಎಸ್ ನಮಸ್ಕಾರ ಮಾತಿರಿಕ್ಲ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್. ಜಿ 2 ದಿನ ಇತ್ತಿ ಜನಮ್ಮ ಅಂಚ ಲಾಗ್ ಬಿಟ್ರೆ ಆಯ್ಜಿ ಇತ್ತೆ ವಿಷಯದ ಬಂದಾಗ ನಮ್ಮೊಟ್ಟು ಕೆಲವು ಜನ ಒಂಜಿ ಎಡ್ಡೆಡ್ಡೆ ಪ್ರತಿಭೆಲು ಉಳ್ಳೇರು ಅವು ಏರುಂದಿ ಅಂತ ತೋಜವೆ ಬಲಿ ಬೈ ಶರೀರವಂಗಿಕೆ ಏನೊಂದುಂಡು. ಪ್ರಶಾಂತ್ ಎಂತ ಮಾತಿರ್ತೀವಿ ಒಳಗೆ ನೀವು ಅದೆಂತ ಹಾಗೆ ಸದಣ್ಣ ನಮ್ಮ ಎದುರುದವರು ಮನ್ಸೂರ್ನಾಗಲಣ್ಣ ಹಾಂ ಬೊಕ್ಕ ಹಾಂ ಕುಡೊಂಜಿ ಪ್ರತಿಭೆ ಪುನಃ ರೂಮ್ ಮುಂದೆ ಶಿಕ್ಷಣದ ಆಧುನೀಕರಣದಿಂದ ಹೊಸ ಆಲೋಚನೆಗಳು ನೋಡಿ ಸಂಶೋಧನೆ ಮತ್ತು ಜ್ಞಾನವನ್ನು ಪ್ರತಿಭಟನೆಕಾರಿ ತಲುಪಿಸಲಾಗುತ್ತದೆ. ಸಭ್ಯತೆ ಮತ್ತು ಆಧುನಿಕತೆಯನ್ನು ಪರಿಣಮಿಸಲು ಪ್ರೇರಣೆಯಾಗುತ್ತದೆ. ಇದು ಇಂಚೆನೆ ಬಂಡ ಸಾಮಾಜಿಕ ಮಾಧ್ಯಮ ಮತ್ತು ಇಂಟರ್ನೆಟ್. ಸಾಮಾಜಿಕ ಮಾಧ್ಯಮಗಳು ಮತ್ತು ಇಂಟರ್ನೆಟ್ ಕನ್ನಡ ಸಮುದಾಯವನ್ನು ಇದು ಭಾಷೆ ಮತ್ತು ಸಂಸ್ಕೃತಿಯ ಆಧುನೀಕರಣದಲ್ಲಿ ಬಾರಿ ಹೋರಾಟಗಾರೆ ಚಿಂತನಗಾರೆ ನಮ್ಮೊಟ್ಟುಗಳೇ ಬ್ಯಾಂಗ್ಳೂರ್ದಾರೆ. ಇದು ಆಯ್ತಾ ನಿಮ್ಮದು? ಓದ್ತಾ ಇದ್ದೀನಿ. ನಿಮ್ಮದೊಂದು ಹಾಡು ಬೇಕು ನಮಗೆ, ಚೆನ್ನಾಗಿರೋ ಒಂದು ಹಾಡು ಹಾಡಿ. ನಾನು ಬಾಗಿಲಾಕಿ ಬರ್ತೇನೆ, ಮತ್ತು ಯಾರಾದರೂ ಎದ್ದೇಳಿದ್ರೆ ನಿಲ್ಲಿ. ಎಸ್, ನಮ್ಮ ಜೊತೆಗೆ ಇವಾಗ ಇವರಿದ್ದಾರೆ ನೋಡಿ, ಯಾರಂದರೆ ಹೊಸತ್ತು ಒಬ್ಬರು ಪ್ರತಿಭೆ ಇದ್ದಾರೆ. ಮತ್ತೇನಪ್ಪ ಅಂದರೆ ಚೆನ್ನಾಗಿ ಹಾಡೆಲ್ಲ ಹಾಡ್ತಾರೆ. ಬೆಂಗಳೂರು ನರೇಶ್ ಅವರೇ, ಹಾಡಿ ಒಂದು ಚೆನ್ನಾಗಿರೋ ಹಾಡು ಒಂದು ಹಾಡಿ. ಜಾನಪದ ಅಲ್ವಾ ಇದು? ಕೆ ರಾಮಯ್ಯ ಅವರು ಬರೆದಿರುವಂಥ ಹಾಡು. ಹಾಂ, ಪ್ರಕೃತಿಯನ್ನು ಒಳಗೊಂಡಿರ್ತಕ್ಕಂಥ ಹಾಡು. ಬೆಟ್ಟ ಗುಡ್ಡಗಳ ನಟ್ಟ ನಡುವೆ ತುಂಗೆಯ ತಾಯಿಯು ಹರಿದಾಳೆ ನೋಡ, ತುಂಗೆಯ ತಾಯಿಯು ಹರಿದಾಳೆ ನೋಡ. ಅಂಕುಡೊಂಕಾಗಿ ವೈಯಾರದಿಂದ ಕಾವೇರಿಯು ಹರಿದಾಳೆ ನೋಡ, ಕಾವೇರಿಯು ಹರಿದಾಳೆ ನೋಡ. ಹೊಳೆತಿರ ಬುಗ್ಗೆ ನೋಡೋ ನೋಡೋ, ಜೀವನದಿಗಳು ಸುತ್ತುಗಟ್ಟಿದ ಅಡವಿ ತಾಯಿಯ ಅಂದವ ನೋಡು. ರೇಲಾ 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 ರೇಲಾ. ಕೂ 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 ಎನ್ನುವ ಕೋಗಿಲೆಯ ಹಾಡು, ಕೋಗಿಲೆಯ ಹಾಡು. ಕಿಲ 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 ಗಿಳಿ ಹಿಂಡಿನ ಕಲರವ. ಪಾರಿವಾಳ ಜೋಡಿ ನೋಡೋ, ಹಾಡು ಹಕ್ಕಿ ಹಾಡು ಕೇಳೋ. ನವಿಲ ಹಿಂಡ ನಾಟ್ಯ ನೋಡೋ, ಜಿಂಕೆ ಜಿಗುವ ಚಂದ ನೋಡೋ. ಎಲ್ಲರ ಬದುಕಿಗೆ ನೆರಳಾಗಿ ನಿಂತ ಅಡವಿ ತಾಯಿಯ ಅಂದವ ನೋಡೋ. ರೇಲಾ 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 ರೇಲಾ. ಜುಂಬಕ 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 ಬೋಲೋ, ಜುಂಬಕ ಜುಂಬಕ ಜುಂ ಹಾ. ತುಂಬ ಚೆನ್ನಾಗಿ ಆಡಿದ್ರಿ, ತುಂಬ ಖುಷಿ. ನಿಮಗೆ ತುಳು ಬರುತ್ತಾ? ತುಳು ನನಗೆ ಯಾನ್ ಪೋಪೆ. ಹಾಂ, ದೂರ ಬರ್ಪೆ. ಬೇರೆ ಇದು ಎಂಚುಲ್ಲರ. ಹಾಂ, ಎಂಚೊಲ್ಲರು. ಎಂಚುಲ್ಲರ. ಬೇರೆ ವನಸ ಊಟ ಆಯ್ತಂತೆ. ನಾನೇ ಹೇಳಿದ್ನಲ್ಲ ಹಾಗೆ. ಬೇರೆ ಯಾವುದಾದ್ರು ಒಂದು ಲೈನ್ ಹಾಡಾಡ್ಬೋದು. ಬೇರೆ ಯಾವುದಾದ್ರು? ಡೆನ್ನಾನ 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 ಡೆನ್ನಾನ. ಇದು ನಾನು ತುಂಬ ಸಲ ಕೇಳಿದ್ದೀನಿ. ಓ, ಅಷ್ಟೇ ಕೇಳಿದ್ದು ಮಾತ್ರ? ಚೆನ್ನಾಗಿ ಆಡಿದೆ. ಎಸ್, ಇದು ನೋಡಿ ಪ್ರಥಮ ಒಂದು ಪ್ರತಿಭೆ. ಇನ್ನು ಸೆಕೆಂಡ್ ರೂಮಲ್ಲಿ ಎಷ್ಟು ತುಂಬ ಜನ ಪ್ರತಿಭೆ ಇದ್ದಾರೆ. ನಾನು ಹೋಗಿ ಬರ್ತೇನೆ ಅಲ್ಲಿಗೆ. ಓಕೆ. ಬಾರಿ ಪೊರ್ಲದ ಪ್ರತಿಭೆ ಇರುತ್ತೆ. ಕುಡಂಜಿ ಪ್ರತಿಭೆಯಲ್ಲಿ ಇರ್ತಲಿ ನಮ್ಮೊಟ್ಟು ಮುರಾಣಂಜಿ ಅಕಲ ಭಾಷೆ ಇಡು ಬಾರಿ ಪೊರ್ಲಾದ ಬಾತಿರ್ತೀವಿ. ಎಂತಾಯ್ತು? ಎಂತ ಎಂತ ಅದೇ ಮುರಾಣಿ ಬಾರಿ ಪೊರ್ಲಾದ. ಥ್ಯಾಂಕ್ ಯು. ಪಾನ ಏಪಲ್ ತಿನ್ರೆ ಅಲ್ಲಿ ಚಾಕ್ಲೇಟ್ ಇದು ಮಾಡ್ರಂಡು. ಸರಿ, ಥ್ಯಾಂಕ್ ಯು. ತುಲೆ ಪೊರ್ಲಾಪಿನ ಜವನೆ ಇವತ್ತು ಇವರಿಗೆ ಮದುವೆ. ಎಲ್ಲರಿಗೂ ಶುಭ ಸಂಜೆ. ಚೆನ್ನಾಗಿದ್ದೀರಾ? ಸಾಕು, ಆಚೆ ಆಚೆ. ಓ ನೋ, ಯಾರು? ಲೈವ್ ವಿಡಿಯೋ. ಏ ಸಿದ್ದಿ, ಒಂದು ಹಾಡಾಡಿ ಯಾವುದಾದ್ರು. ಮೊನ್ನೆದು ಆಡಿದ್ರಲ್ಲ ಒಂದು.
ಹಾಂ ಇವತ್ತು ಬೇಸರದಲ್ಲಿ ಇದ್ದರು ಸಿದ್ದಿ, ಆದರೂ ಕೂಡ ಪರವಾಗಿಲ್ಲ, ಅದು ಚೆನ್ನಾಗಿ ಆಡ್ತಾರೆ ಇವತ್ತು. ಸಿದ್ದಿಯವರ ಹಾಡಿ ಹಾಡಿ ಯಾವುದೊಂದು ಲೈನ್ ಯಾವುದು ಕೂಡ ಆಗುತ್ತೆ ನಿಮ್ಮ ಭಾಷೆದು. ಸಿದ್ದಾಪುರ ಅಲ್ಲ, ಯಲ್ಲಾಪುರ, ಅದು ನನಗೆ ಮಿಸ್ಸೇ ಆಗೋದು ಮಾಡಿ. ಹಾಂ ಯಾವುದು ಯಲ್ಲಾಪುರ. ಈಗ ಶಶಿಯವರಿಗೆ ಲವ್ ಆಗಿದೆ. ಇಂದು ಮಾಮ ಕಟ್ಟಂ ಕುಟ್ಟುಂ ಪಲ್ಲಂಕ್ಯಾರೆ ಇಂದು ಮಾಮ ಕಟ್ಟಂ ಕುಟ್ಟುಂ ಪಲ್ಲಂಕ್ಯಾರೆ ಇಂದು ಮಾಮ ನಕ ನಕ ಮಟ್ಟಲ್ಯಾರೆ ಲಗಿನ್ ಕೇಳರೆ ಬ್ಯಾಕ್ಗ್ರೌಂಡ್ ನಕ ಮಟ್ಟಲ್ಯಾರೆ ಲಗಿನ್ ಕೇಳರೆ ಮಾಮ ಲಗಿನ್ ಕೇಳರೆ ಕಟ್ಟಂ ಕುಟ್ಟುಂ ಪಲ್ಲಂಕ್ಯಾರೆ ಇಂದು ಮಾಮ ಕಟ್ಟಂ ಕುಟ್ಟುಂ ಪಲ್ಲಂಕ್ಯಾರೆ ಇಂದು ಮಾಮ ಇಂದು ಮಾಮ ಎಸ್ ಸೂಪರ್, ಚೆನ್ನಾಗಿದೆ. ತುಳುನಾಡಿನ ಸಮಸ್ತ ಜನತೆಗೆ ನಮಸ್ಕಾರ, ಧನ್ಯವಾದಗಳು. ಓ ಸೂಪರ್ ರೀ. ಸ್ಮೈಲ್ ಪ್ಲೀಸ್, ಸ್ಮೈಲ್. ಅಲ್ಲಿ ಹಾಕಿ ತೆಗೆದಿದ್ದಾನೆ ಹಂಗೆ ಬಂದಿರೋದದು. ಅಲ್ಲಿ ತೆಗೆದಿದ್ದ ಯಾರ್ದು ತೆಗೆದಿದ್ದಾನೆ ನೋಡ. ಓ ನ್ಯಾಚುರಲ್ ಬಿಟ್ಟು ಅಲ್ಲ ಜೋಶ್ವಾ, ಅದು ಯಾವುದು ಅದು ಇರಲಿ ಅದರದ್ದೇ. ಎಸ್ ಬಾರಿ ಪೊರ್ಲುದ ಪ್ರತಿಭೆಲ್ಲ ಕೊಡು ನೀರು. ಪ್ರಶಾಂತ್ ಸುಮಾರು ಪ್ರತಿಭೆಲ್ಲ ಅಂಚೆ ಕುಡೊಂಜಿ ಇಕ್ಕಲ ನಿಕ್ಲು ಕಿರಿಕ್ ಪಾರ್ಟಿ ಮೂವಿ ತೂದಿತ್ತಾರೆ ಅಂಡ ಐತೊಂಜಿ ಆರು ರೋಡ್ ಇತ್ತಿರೋ ನಿಕ್ಲು ನೋಡಿದ್ದೆ ಉಳ್ಳೇರು ತುಲೆ ಒತ್ತಿರು. ಸಲ್ಮಾನ್ ಬಾಯ್ ನೋಡಿ ನಮ್ಮದು ಹಾಯ್ ಅನ್ನಿ. ಹಾಯ್ ಹೇಗಿದ್ದೀರಾ? ಮತ್ತೆ ನೀವು ಗಡ್ಡ ಸ್ಟೈಲ್ ಚೆನ್ನಾಗಿದೆ ನೋಡಿ. ಇವರು ಕಿರಿಕ್ ಪಾರ್ಟಿಯಲ್ಲಿದ್ದಾರೆ ನೋಡಿ, ಇವರು ಕಮೆಂಟ್ ಹಾಕಿ. ಸಲ್ಮಾನ್ ಭಾಯ್ ಬೇರೆ ಯಾವುದಾದ್ರು ಮೂವಿ ಆಗ್ತಿದ್ದ? ಒಂದಷ್ಟೆಲ್ಲ ನಡೀತಾ ಇದೆ. ಹೌದಾ? ತುಂಬ ನಡೀತಾ ಇದೆ. ಸೊ ವರ್ಕ್ ಮಾಡ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು, ಬಾಯ್. ನಾಳೆ ಬಿಡ್ತೀನಿ ಇದನ್ನು ವ್ಲಾಗನ್ನು, ಬಾಯ್. ಎಸ್, ನಮ್ಮ ಕಿರಿಕ್ ಪಾರ್ಟಿ ಮೂವಿ ಇಡುತ್ತೇವೆ. ಸಲ್ಮಾನ್ ಬಂದ್ಬಿಟ್ಟಾರೆ, ಸೂಪರ್ ಮಾತಾಡ ರೆಡ್ ಬಾರಿ ಮೋಕೇಡ್ ಪಾತಿರು ಬೊಕ್ಕ ಕುಡಿಂಜಿ 2-3 ಜನ ಉಳ್ಳಿ ಅಂಚಿಂಜಿ ಗೋಬಿ ನೆನೆ ಬೇಲೆ ಅನ್ವಾರಿನಿ. ನೋಡಿ ಇನ್ನೊಬ್ಬರು ಸಿಕ್ಕಾಕೊಂಡಿದ್ದೀನಿ ಬ್ರೋ. ಹೇಗಿದ್ದೀರಿ ರಾಘವ್ ಕೊಡಚಾದ್ರಿ ಅವರೇ? ಹಾಂ, ಏನು ಮಾತಾಡಲ್ಲ ಏನು? ಹಾಂ, ನಾನೇ ಬಾತಿರು ಜಾರಿಯಾ ಸದ್ಯಕ್ಕೆ. ಹಾಂ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಹಾಂ ಚೆನ್ನಾಗಿದ್ದೀವಿ. ಮಳೆ ಬೆಳೆ ಎಲ್ಲ ಹೇಗುಂಟು ಅಲ್ಲಿ ಕೊಡಚಾದ್ರಿಯಲ್ಲಿ? ಕೊಡಚಾದ್ರಿಯಲ್ಲಿ ನಾವಿರೋ ಜಾಗದಲ್ಲೆಲ್ಲ ಮಳೆ ಬೆಳೆ ತುಂಬ ಚೆನ್ನಾಗಿರುತ್ತೆ. ಹೌದು. ನೀವು ಹೋದಾದ್ಮೇಲೆ ಮಳೆ ಬೆಲೆ ಬರುತ್ತಾ ಅಥವಾ ಹೋಗುತ್ತಾ? ನಾವು ಊರಲ್ಲಿ ಇದ್ದಾಗಲೇ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಈ ಊರಿನ ಹೊರಗಡೆ ಇದ್ದೀವಿ, ಬಿಸಿಲು ಜಾಸ್ತಿ ಆಗಿರ್ಬೋದು. ಅಲ್ಲ, ನಿಮ್ಮ ಪುಂಡಿಯಲ್ಲಿ ಹೇಗೆ ಆಗ್ತಾ ಉಂಟು ಅಲ್ಲಿ? ಪುಂಡಿ ನಮ್ಮ ಕಡೆ ಕಡುಬು ಜಾಸ್ತಿ ಬೇಯಿಸೋದು ನಾವು, ಪುಂಡಿ ಬೇಯಿಸೋದಿಲ್ಲ. ಪುಂಡಿ ನಮ್ಮ ಕಡೆ ಪುಂಡಿ ಅಂದರೆ ಕಾಲಲ್ಲಿ ಮಾತಾಡ್ತಾರೆ, ಅದಕ್ಕೆ ಪುಂಡಿ ಅಂತೀವಿ ನಾವು. ಹೌದಾ? ನೋಡಿ ನಮ್ಮ ಕಾಲು, ನಿಮ್ಮ ಕೈಯಲ್ಲಿ ಮೊಬೈಲ್ ಉಂಟು, ನಮ್ಮದು ಮೊಬೈಲ್ ಜೋಬಲ್ ಉಂಟು. ಬಾಯ್, ಧನ್ಯವಾದಗಳು. ಧನ್ಯವಾದ. ಅಡಿಗೆ ತಿನ್ನಿ, ಸುಖವಾಗಿ ಮಯವಾಗಿರಿ. ಎಸ್, ಕೆಲವರು ವಾಯು ವಿಹಾರಗಂದು ವಿದೇ ಓದ್ತೀರಿ ಬಂಗೊಂಡು. ಎಸ್, ನಮ್ಮ ನಿಶ್ಚಿತ ಲಾಗ್ ಇರ್ತಿಕ್ಕ ಮಾತಾಡಿಗ್ಲ. ಬಾಯ್ ಬಾಯ್.